ಕಷ್ಟಕಾಲ ಬಂದಾಗ ಚಿನ್ನ ಹಣ ಕಳೆದುಕೊಂಡಾಗ ಕರಾವಳಿಯ ಜನರಿಗೆ ನೆನಪಾಗುವುದು ಕೊರಗಜ್ಜ. ನಂಬಿನಕ್ಲೇನಿ ಅಜ್ಜಯ್ ಏಪಲ ಕೈ ಬುಡ್ಪುಜರ ಅನ್ನೋದೇ ಇಲ್ಲಿನ ಜನರ ನಂಬಿಕೆ. ಹೌದು, ಬೀಡ, ಚಕ್ಕುಲಿ, ಮದ್ಯ ಹೀಗೆ ಪುಟ್ಟ ಪುಟ್ಟ ಹರಕೆ ಹೇಳಿದ್ರು ದೊಡ್ಡ ದೊಡ್ಡ ಬೇಡಿಕೆ ಈಡೇರಿಸುವ ಉಡುಪಿಯ ಇನ್ನಂಜಿಯ ಕಲ್ಲುಗುಟ್ಟೆ ಕೊರಗಜ್ಜನ ಕ್ಷೇತ್ರದ ಪವಾಡದ ಸ್ಟೋರಿ ಇದು. ದೇವರಿಗೆ ಎಷ್ಟು ಭಕ್ತಿಯಿಂದ ಕೈ ಮುಗಿಯುತ್ತಾರೋ ಗೊತ್ತಿಲ್ಲ, ಆದ್ರೆ ದೈವಗಳಿಗೆ ನಮಿಸೋದು ಮಾತ್ರ ಮರೆಯಲ್ಲ. ಅದರಲ್ಲೂ ಕಷ್ಟ ಕಾಲ ಬಂದಾಗ, ಚಿನ್ನ ಹಣ ಕಳೆದುಕೊಂಡಾಗ ಪುಟ್ಟ ಪುಟ್ಟ ಹರಕೆ ಹೇಳಿದ್ರು ದೊಡ್ಡ ದೊಡ್ಡ ಬೇಡಿಕೆ ಈಡೇರಿಸೋ ಜನರ ನಂಬಿಕೆ ಅಂದ್ರೆ ಕೊರಗಜ್ಜ ದೈವ. ಕೊರಗಜ್ಜ ದೈವಕ್ಕೆ ವಿಶೇಷ ಇತಿಹಾಸ ಇದೆ. ತುಳಿತಕ್ಕೆ ಒಳಗಾದ ಜನಾಂಗದಿಂದ ಬಂದ ವ್ಯಕ್ತಿಯೊಬ್ಬ ದೈವತ್ವಕ್ಕೆ ಏರಿದ್ದಾನೆ ಅನ್ನುವುದು ಪ್ರತೀತಿ. ನಾಗರಿಕ ಸಮಾಜದಲ್ಲಿ ದೂರ ಇರಿಸಲಾದ ಜನಸಮುದಾಯದ ಕೊರಗ ಸಮುದಾಯ ಆ ಕಾಲದಲ್ಲಿ ಊರಿನಿಂದ ಹೊರವಲಯದಲ್ಲಿ ಕೊಪ್ಪ ಕರೆಸಿಕೊಂಡ ಪ್ರದೇಶದಲ್ಲಿ ದೌರ್ಜನ್ಯ ನಡುವೆ ಬದುಕುತ್ತಿದ್ದ ವರ್ಗ. ಆ ಜನಾಂಗ ರೋಗಕ್ಕೆ ತುತ್ತಾಗಿ ನಾಶವಾದ ಕಾಲ ಮಗುವೊಂದು ಉಳಿದುಕೊಳ್ಳುತ್ತೆ. ಆ ಮಗು ಚೆನ್ನಣ್ಣ ಬೈದ ಮತ್ತು ಮೈರಕ್ಕ ಬೈದಿದ್ದಿ ಎಂಬ ದಂಪತಿಗಳ ಆರೈಕೆಯಲ್ಲಿ ಬೆಳೆಯುತ್ತಾನೆ. ಸಾಮಾಜಿಕ ಅಸಮಾನತೆ ಸಂದರ್ಭದಲ್ಲಿ ಸಿಡಿದು ದೇವಸ್ಥಾನ ಪ್ರವೇಶದ ಸಂಘರ್ಷದಲ್ಲಿ ಮಡಿದು ಕೊರಗಜ್ಜ ದೈವತ್ವಕ್ಕೆ ಏರಿದ್ದ ಅನ್ನೋದು ಇತಿಹಾಸ. ಅಂತಹ ಕೆಳಸ್ತರದಿಂದ ದೈವತ್ವಕ್ಕೆ ಏರಿ ಈಗ ಕಾಳಿಕದ ದೈವವಾಗಿ ಸಮಾಜದ ಎಲ್ಲ ವರ್ಗದ ಜನರಿಂದ ಆರಾಧಿಸಲ್ಪಡುವ ಕೊರಗಜ್ಜನ ಕ್ಷೇತ್ರದಲ್ಲಿ ಆ ಸಮುದಾಯ ಮಂದಿಗೆ ಹೆಚ್ಚು ಪ್ರಾಧಾನ್ಯತೆ ನೀಡಲಾಗುತ್ತೆ. ಕೊರಗಜ್ಜನ ಕಾರಣಿಕ ಕ್ಷೇತ್ರವಾದ ಉಡುಪಿಯ ಇನ್ನಂಜಿಯ ಕಲ್ಲುಗುಟ್ಟೆ ಕೊರಗಜ್ಜನ ಕ್ಷೇತ್ರದಲ್ಲಿ ಹಲವು ಪವಾಡಗಳು ನಡೆದಿವೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಯದ್ಭಾವ ತದ್ಭವತಿ ಅಂತ. ನಿಮ್ಮ ಭಾವಕ್ಕೆ ತಕ್ಕಾಗಿ ಅದು ಆಗತ್ತೆ ಅನ್ನೋದು ಒಂದು ಮಾತಿದೆ. ಹಾಗಾಗಿ ನೀವು ದೈವಾರಾಧನೆಯಲ್ಲಿ ಕೂಡ ನಾವು ಏನನ್ನು ತಿಂತೀವಿ, ನಾವು ಏನನ್ನು ಸ್ವೀಕರಿಸಿ ಅದನ್ನೇ ಕೂಡ ದೈವಕ್ಕೆ ಇಡುವಂಥದ್ದು ಒಂದು ಸಂಪ್ರದಾಯ. ನಮ್ಮ ಮನೆಗಳಲ್ಲಿ ಸಸ್ಯಾಹಾರವನ್ನು ಮಾಡಿದರೆ ನಾವು ಸಸ್ಯಾಹಾರವನ್ನು ಇಡ್ತೀವಿ. ಅದೇ ರೀತಿ ನಮ್ಮ ಮನೆಯಲ್ಲಿ ಮಾಂಸಾಹಾರವನ್ನು ಮಾಡಿದರೆ ದೈವಗಳಿಗೆ ಕೂಡ ಮಾಂಸಾಹಾರವನ್ನು ಅರ್ಪಿಸುವಂಥದ್ದು ಪರಂಪರೆ. ಹೀಗಾಗಿ ಈ ಕೊರಗಜ್ಜನಿಗೆ ವಿಶೇಷವಾಗಿ ಅವರ ಸಮುದಾಯದವರು ಬಹಳ ಇಷ್ಟಪಡ್ತಾ ಇದ್ದಂಥ ವಸ್ತುಗಳನ್ನು ಇಡ್ತಾರೆ. ಅದರಲ್ಲಿ ವಿಶೇಷವಾಗಿ ಕಳ್ಳು ಮತ್ತು ವೀಳ್ಯದೆಲೆ ಮತ್ತು ಅಡಿಕೆ ಹೋಳುಗಳನ್ನು ಹರಕೆಯ ರೂಪದಲ್ಲಿ ಅರ್ಪಿಸುವಂಥದ್ದು ಇವತ್ತಿಗೂ ಕೂಡ ನಡ್ಕೊಂಡು ಬರ್ತಾ ಇದೆ. ಇದನ್ನು ಹೊರತುಪಡಿಸಿ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ನಾವು ಕಾಣುವಂಥ ಒಂದು ಪರಂಪರೆಯನ್ನು ಕೇಳಿದರೆ, ಕೊರಗ ಸಮುದಾಯವನ್ನು ದೇವಾಲಯದ ಒಳಗಡೆ ಕರ್ಕೊಂಡು ಬಂದು ಅಲ್ಲಿ ಅವರಿಂದ ಡೋಲು ಹಾಕಿಸುವಂಥ ಸೇವೆಯನ್ನು ಕೂಡ ಮಾಡಿಸ್ತಾರೆ. ಇದು ಒಂದು ಈ ಕ್ಷೇತ್ರದ ವಿಶೇಷತೆ. ಅಂದರೆ ದೈವಾರಾಧನೆಯ ಚೌಕಟ್ಟಿನಲ್ಲಿ ಯಾವುದೇ ಜಾತಿ ಭೇದಗಳು ಇರಬಾರ್ದು, ಆ ತಾರತಮ್ಯಗಳು ಅಳಿದು ಹೋಗಬೇಕು ಅನ್ನುವಂಥ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ಈ ಕ್ಷೇತ್ರ ಬೆಳಗ್ತಾ ಇದೆ. ಕಷ್ಟದ ಪುರ್ತುಡು ಭಕ್ತಿಡು ಲೆತ್ತಂಡ ಸಾಧಿತೋ ಜಾವುನ ಮಾಮಲ್ಲ ಕಲ್ಲಗುಂಡ ಹಸರುಗುಲಿಯುನ ಸತ್ಯ ಬೀಡಗೊಲಿಯುನ ಚಿತ್ತ ಕರಿಗಂದಯೇ ಅಜ್ಜ ಕರಿಗಂದಯೇ. ಹೌದು, ಭಕ್ತರು ತಮ್ಮ ಕಷ್ಟ ಪರಿಹಾರಕ್ಕಾಗಿ ದೇವರ ಮೊರೆ ಹೋಗುತ್ತಾರೆ. ಇಷ್ಟಾರ್ಥ ಈಡೇರಿಸುವಂತೆ ಹರಕೆ ಕಾಣಿಕೆ ಸೇವೆ ನೀಡುವುದು ಸರ್ವೇ ಸಾಮಾನ್ಯ. ಇಚ್ಛೆ ನೆರವೇರಿಸುವಂತೆ ಲಕ್ಷಗಟ್ಟಲೆ ಹಣ, ರಥ, ಚಿನ್ನದ ಹರಕೆ ಹೇಳುವ ಭಕ್ತರು ಇದ್ದಾರೆ. ಆದ್ರೆ ಇಲ್ಲಿಯ ಈ ದೈವಕ್ಕೆ ದೊಡ್ಡ ಮೌಲ್ಯದ ಹರಕೆ ಬೇಡ, ಕಾಣಿಕೆ ಬೇಡ. ಒಂದು ಬೀಡ, ಒಂದು ಪ್ಯಾಕೆಟ್ ಚಕ್ಕುಲಿ, ಒಂದಿಷ್ಟು ಮದ್ಯ ಹರಕೆ ನೀಡಿದ್ರೆ ಸಾಕು, ನಿಮ್ಮ ಮನೋ ಇಚ್ಛೆಯನ್ನು ಈಡೇರಿಸುತ್ತಾನೆ. ಇದು ಕಾರಣಿಕ ಪುರುಷ ಕೊರಗಜ್ಜನ ಪವಾಡ. ಉಡುಪಿಯ ಇನ್ನಂಜಿಯ ಕಲ್ಲುಗುಡ್ಡೆ ಕೊರಗಜ್ಜ ದೈವಕ್ಕೆ ಹರಕೆ ರೂಪದಲ್ಲಿ ಮದ್ಯ, ಬೀಡ, ಚಕ್ಕುಲಿ ರಾಶಿ ರಾಶಿ ಸೇರುತ್ತೆ. ಅದೇ ಇಲ್ಲಿನ ವಿಶೇಷ. ಸಾವಿರಾರು ಭಕ್ತರು ಪ್ರತಿ ಸಂಕ್ರಾಂತಿ, ನೇಮೋತ್ಸವ ಸಮಯದಲ್ಲಿ ಬೃಹತ್ ಪ್ರಮಾಣದಲ್ಲಿ ಹರಕೆ ದೈವಸ್ಥಾನ ಬಂದು ಸೇರುತ್ತೆ. ಸಾಮಾನ್ಯ ಭಕ್ತನ ಯಥಾನುಶಕ್ತಿ ಹರಕೆ ಸ್ವೀಕರಿಸಿ ಭಕ್ತರನ್ನು ಹರಸುವ ಕೊರಗಜ್ಜ ಬಡಜನರ ಕಾಮಧೇನು. ತುಳುನಾಡದ ಮಣ್ಣಡು ಭಕ್ತಿಗೆ ಒಲಿಯಿನ ಏಳು ಕೊಪ್ಪ
ಗೊಪ್ಪದ ಸತ್ಯ ಕೊರಗಜ್ಜನ ಮೈಮಿನ ಈರೆ ನಿತ್ಯ ಈರೆ ಸತ್ಯ ಗತಿ ಎಂಕಿನ ಕೊರಗಜ್ಜ. ಜಾನಪದ ದೈವಾರಾಧನೆ ಸಂಸ್ಕೃತಿಗಳ ಆಡಂಬೋಲ ಕರಾವಳಿಯಲ್ಲಿ ಭಕ್ತಿ ನಂಬಿಕೆಯ ಮೇಲೆ ನಿಂತಿದೆ. ಇಲ್ಲಿ ಮರ, ಗಿಡ, ಕಲ್ಲು, ನದಿ ಎಲ್ಲವೂ ದೈವ ಸದೃಶ್ಯವಾಗಿದೆ. ಕಷ್ಟಕಾಲದಲ್ಲಿ ಪೊರೆದವರನ್ನು ದೇವರಂತೆ ಕಾಣುವುದು ಈ ಎಲ್ಲ ಆರಾಧನೆಗಳ ಮೂಲ. ಅಂತಹ ಪರಂಪರೆಯಲ್ಲಿ ಕೊರಗಜ್ಜನಿಗೆ ಅಗ್ರಸ್ಥಾನ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24x7 ಉಡುಪಿ.